ಎರಡು ದಿನಗಳಿಂದ ಕರಾವಳಿ ಜಿಲ್ಲೆಗಳಲ್ಲಿರುವ ಸುರಿತಿರುವ ಮಳೆಯಿಂದ ವಿಪರೀತವಾಗಿರತಕ್ಕಂಥ ಹಾನಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ. ಅದರಲ್ಲಿ ದ್ವೀಪದ ತರಹ ಇರತಕ್ಕಂಥ ಚೇಳಾರು, ಸೂರಿಂಜೆ ಈ ಪ್ರದೇಶಗಳಲ್ಲಿ ಪೂರ್ತಿಯಾಗಿ ನೆರೆ ತುಂಬಿ ಮನೆಗಳು ಸುತ್ತುವರೆದು ಇವತ್ತು ಮನೆಯಲ್ಲಿ ಇರ್ತಕ್ಕಂಥ ಜನರಿಗೆ ಸಮಸ್ಯೆಗಳಾಗಿದ್ದಾವೆ. ಅವರನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರಿಸೋ ಕೆಲಸವನ್ನು ಗ್ರಾಮಸ್ಥರು ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಅವರ ಕೆಲಸ ಕಾರ್ಯಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ಇಷ್ಟು ದೊಡ್ಡದಾಗಿರ್ತಕ್ಕಂಥ ನೆರೆ ಬಂದಿರೋದರಿಂದ ಆಸ್ತಿಪಾಸ್ತಿಗಳು ನಷ್ಟ ಆಗಿದೆ. ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ, ತತ್ಕ್ಷಣ ಸ್ಪಂದಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡಬೇಕು ಮತ್ತು ಈ ಮನೆಗಳಿಗೆಲ್ಲ ಪರಿಹಾರಗಳನ್ನು ಕೊಡಬೇಕು. ಇವತ್ತು ಕೃಷಿ ಹಾಳಾಗಿದೆ, ತೋಟಗಾರಿಕೆಗಳು ನಾಶ ಆಗಿದ್ದಾವೆ, ಸಾಮೂಹಿಕವಾಗಿರ್ತಕ್ಕಂಥ ರಸ್ತೆಗಳು ಹಾಳಾಗಿದ್ದಾವೆ, ಸಾರ್ವಜನಿಕ ಸ್ವತ್ತು ನಷ್ಟ ಆಗಿದೆ. ಇದೆಲ್ಲದಕ್ಕೂ ರಾಜ್ಯ ಸರ್ಕಾರ ತಕ್ಷಣ ಸ್ಪಂದಿಸಿ ಅವರಿಗೆ ಪರಿಹಾರಗಳನ್ನು ಕೊಡಬೇಕು ಅಂತ ಹೇಳುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಕ್ಲಿಯರ್ ಮಾಡಿ ಬೇಕಾದ್ರೆ ಸಂಜೆ ಬರ್ತೇನೆ. ಇದೇ ಗಾರ ಯಾರೇನು ಹೌದು ಎಲ್ಲ ಇದೆಯಲ್ಲ, ಫೈರ್ನವರೆಲ್ಲ ಇದ್ದಾರ. ಅಲ್ಲಿಯಾ ಹೌದು, ಈಗ ಶಿಫ್ಟ್ ಆಗಿ ಹೌದು ಗೊತ್ತಾಯ್ತು. ಗೊತ್ತಮ್ಮ ಗೊತ್ತಾನ ಈಗ ನೀರು